ಮಂಗಳೂರು ಮಹಾನಗರ ಪಾಲಿಕೆ ಸರಬರಾಜು ಮಾಡಿದ ಕಲುಷಿತ ನೀರನ್ನು ಸೇವಿಸಿದ ಪರಿಣಾಮ ಹಲವಾರು ಮಂದಿ ವಾಂತಿ ಭೇದಿ ಇನ್ನಿತರ ಕಾಯಿಲೆಗೆ ಒಳಗಾಗಿದ್ದಾರೆ. ಬಿಜೈ ನ್ಯೂ ರೋಡ್ ಮತ್ತು ಬಟ್ಟಗುಡ್ಡೆಯ ಭಾಗದಲ್ಲಿ ಕಳೆದ ಒಂದು 3-4 ವಾರಗಳಿಂದ ಟ್ಯಾಪ್ನಲ್ಲಿ ಕಲುಷಿತ ನೀರು ಪೂರೈಕೆ ಆಗಿದೆ ಎನ್ನುವ ಆರೋಪಗಳು ಕೂಡ ವ್ಯಕ್ತವಾಗಿದೆ ಮತ್ತು ಟೆಸ್ಟ್ ಮಾಡಿಸಿರುವ ಜನರಲ್ಲಿ ಒಂದಷ್ಟು ರಿಪೋರ್ಟ್ ಕೂಡ ಬಂದಿದೆ. ಕಲುಷಿತ ನೀರನ್ನು ಬಳಸಿದ ಪರಿಣಾಮ ಈ ಒಂದು ಪ್ರದೇಶದ ಜನರಲ್ಲಿ, ಅದರಲ್ಲೂ ಕೂಡ ಸ್ಪೆಷಲಿ ಹಿರಿಯ ನಾಗರಿಕರು ಮತ್ತು ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಆರಂಭದಲ್ಲಿ ಏನು ಜನ ತಿಳ್ಕೊಂಡ್ರು ಅಂತ ಹೇಳಿದರೆ, ಮಳೆಗಾಲ ಸಾಮಾನ್ಯವಾಗಿ ಈ ಥರ ಸೋಂಕು ಎಲ್ಲ ಬರುತ್ತೆ, ಜ್ವರ ಶೀತ ಎಲ್ಲ ಬರುತ್ತೆ, ಹಾಗಾಗಿ ಬಂದಿರ್ಬೋದಂತ ಎನಿಸ್ಕೊಂಡ್ರು. ನೋಡ್ತಾ ನೋಡ್ತಾ ಆ ಬಡಾವಣೆಯ ಒಂದು ಹಲವಾರು ಮನೆಗಳಲ್ಲಿ ಎಲ್ಲರದ್ದು ಪರಿಸ್ಥಿತಿ ಒಂದೇ ಅಂತ ಬಂದಾಗ ಹಲವಾರು ಮಂದಿ ಜನ ವೈದ್ಯರ ಹತ್ರ ಹೋಗಿ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಆರಂಭದಲ್ಲಿ ಒಂದಷ್ಟು ಜನ ಆ್ಯಂಟಿಬಯೋಟಿಕ್ ಮಾತ್ರೆ ತೆಗೆದುಕೊಂಡ್ರು. ಅದರಲ್ಲೂ ಕೂಡ ಕಂಟ್ರೋಲ್ಗೆ ಬಾರದೇ ಇದ್ದಾಗ ಟೆಸ್ಟ್ಗೆ ಹೋಗಿ ಚೆಕ್ ಮಾಡಿದಾಗ ಲ್ಯಾಬ್ ವರದಿಯನ್ನು ನೋಡಿದ ತಕ್ಷಣ ಜನರಿಗೆ ತುಂಬ ಚಿಂತಾಗ್ರಾಂತರಾಗಿದ್ದಾರೆ. ಪಾಲಿಕೆ ಸರಬರಾಜು ಮಾಡ್ತಾ ಇದ್ದ ಈ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಅಂತ ಪ್ರಯೋಗಾಲಯದ ವರದಿಯಲ್ಲಿ ದೃಢಪಟ್ಟಿದೆ. ಪ್ರಯೋಗಾಲಯದ ವರದಿ ಕೈ ಸೇರುತ್ತಾ ಇದ್ದಂತೆ ಬಿಜೈನ ನಿವಾಸಿಗಳು ಸದ್ಯ ಪಾಲಿಕೆ ಸರಬರಾಜು ಮಾಡುವ ನೀರನ್ನು ಬಳಸೋದನ್ನೇ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಅನಿವಾರ್ಯವಾಗಿ ದುಬಾರಿ ಹಣ ಕೊಟ್ಟು ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ಗಳನ್ನು ಖರೀದಿ ಮಾಡಿ ಅದನ್ನು ಕುಡಿತಾ ಇದ್ದಾರೆ. ಮಳೆಗಾಲದಲ್ಲಿ ನಾವು ಹಣ ಕೊಟ್ಟು ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ ತರಿಸಬೇಕಾದ ಒಂದು ಪರಿಸ್ಥಿತಿಗೆ ಬಂದಿದ್ದೇವೆ. ಇಲ್ಲಿ ಪ್ರಮುಖವಾಗಿ ಬಿಜೈನ ಈ ಪ್ರದೇಶದಲ್ಲಿ ಏನೀಗ ಪಾಲಿಕೆದು ನೀರು ಸಪ್ಲೈ ಆಗ್ತಾ ಇದೆ, ಬಿಜೈನಲ್ಲಿ ಮಾತ್ರ ಈ ಥರ ಯಾಕೆ ಸಮಸ್ಯೆ ಆಗಿದೆ, ಅಥವಾ ಇತರೆ ಪಾಲಿಕೆಯ ವಾರ್ಡ್ಗಳಲ್ಲೂ ಕೂಡ ಜನರಿಗೆ ಆರೋಗ್ಯದ ಸಮಸ್ಯೆಗಳು ಕಂಡು ಬಂದಿದೆನಾ, ಅಥವಾ ಪರ್ಟಿಕ್ಯುಲರಿ ಆ ಏರಿಯಾದ್ದು ಮಾತ್ರ ಏನಾದರೂ ಯಾಕೆ ಸಮಸ್ಯೆ, ಇದು ಪಾಲಿಕೆಯ ಅಧಿಕಾರಿಗಳು ಇದನ್ನು ಸರಿಪಡಿಸಬೇಕಾಗಿದೆ. ಬಿಕಾಸ್ ಇಲ್ಲಿ ಹಲವಾರು ಜನ ಎಟ್ ಎ ಟೈಮ್ ವಾಂತಿ ಭೇದಿ ಇನ್ನಿತರ ಕಾಯಿಲೆಗೆ ಒಳಗಾಗಿ ಒಂದಷ್ಟು ಜನ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ, ಒಂದಷ್ಟು ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಯಾರೂ ಕೂಡ ಕುಡಿಯುವ ನೀರನ್ನು ಬಳಕೆನೇ ಮಾಡ್ತಾ ಇಲ್ಲ, ಹೊರಗಡೆಯಿಂದ ನೀರು ತರಿಸಿ ಕುಡಿತಾ ಇದ್ದಾರೆ ಅಂತ ಹೇಳಿದರೆ ಇದೊಂದು ಗಂಭೀರವಾದಂತಹ ಸಮಸ್ಯೆ. ಹೀಗಾಗಿ ಪಾಲಿಕೆಯ ಅಧಿಕಾರಿಗಳು ಇದನ್ನು ಸರಿಪಡಿಸಬೇಕಾದ ಅನಿವಾರ್ಯತೆ ಇದೆ.